ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ವಿಶೇಷತೆ ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಮಾತನಾಡೋದು. ಸೊ ಇವತ್ತು ಕೂಡ ನನ್ನ ಜೊತೆ ಒಬ್ಬಳು ಪುಟಾಣಿ ಗೆಸ್ಟ್ ಇದ್ದಾಳೆ, ಅವಳ ಜೊತೆ ಮಾತಾಡ್ಕೊಂಡು ಬರೋಣ. ಹಾಯ್. ಹಾಯ್. ಏನು ಹೆಸರು? ಕೃತಿ. ಕೃತಿ ಎಲ್ಲಿಂದ ಬಂದ್ಲು? ಅಂಬಲ್ಪಾಡಿಯಿಂದ ಬಂದ್ಯಾ? ಹೇಗೆ ಬಂದ್ಯಾ? ಆಟೋದಲ್ಲಿ ಬಂದ್ಯಾ? ಎಷ್ಟು ದೂರ ಉಂಟು ಅಂಬಲ್ಪಾಡಿಯಿಂದ ಉಡುಪಿಗೆ? ತುಂಬ ದೂರ ಉಂಟಾ? ಬೆಳಿಗ್ಗೆ ಬೇಗ ಎದ್ದಿದ್ಯಾ? ಅಷ್ಟು ದೂರದಿಂದ ಬರ್ಬೇಕಲ್ಲ. ಏನು ತಿಂತೀನಿ ಬಂದು? ತಿಂಡಿ ಇಡ್ಲಿಯಾ? ಎಷ್ಟು ಇಡ್ಲಿ ತಿಂದಿ? ಎರಡು ಸಾಕು. 2 ಇಡ್ಲಿ ಇಷ್ಟವ ನಿನಗೆ? ಹೌದು. ಇಡ್ಲಿಗೆ ಸೈಡ್ ಡಿಶ್ ಏನಿತ್ತು? ಚಟ್ನಿಯಾ? ಯಾರು ಬೆಳಿಗ್ಗೆ ಬೇಗ ಹೇಳೋದು ಮನೆಯಲ್ಲಿ? ಅಮ್ಮನೇ ಬೇಗ ಹೇಳುದಾ? ಬೇಗ ಇದೇನೆಲ್ಲ ಮಾಡ್ತಾರೆ ಅಮ್ಮ ಹಾಲು ಕರೀತಾರೆ. ದನ ಉಂಟಾ ಮನೆಯಲ್ಲಿ? ದನಕ್ಕೆ ಏನೆಲ್ಲ ಹೆಸರಿಟ್ಟಿದ್ದಾರೆ? ದನಕ್ಕೆ ಲಕ್ಷ್ಮಿ, ಭಾಗ್ಯ. ಭಾಗ್ಯ ಅಂತ ಕೂಡ ಹೆಸರಿಟ್ಟಿದ್ದಾರಾ? ಗೌರಿ. ಅದೇ ನಿನ್ನ ಫೇವ್ರೆಟ್ ದನ ಯಾವುದು? ಅದು ಸಣ್ಣ ಒಂದು ಕರು ಉಂಟು. ಅದಕ್ಕೆ ಹೆಸರಿರ್ಲಿಲ್ವ ಇನ್ನು ಕೂಡ? ಎಂತ ಹೆಸರಿಟ್ಟಿದ್ವಿ? ಸೌಮ್ಯ. ಯಾರಿಟ್ಟದ ಹೆಸರು? ಅದು ನೀನೆಯಾ? ಹೌದು. ಅದು ಹಾಗೆ ಕರೆದ ಕೂಡಲೇ ಓಡಿ ಬರ್ತದಾ? ಇಲ್ವಾ? ಇನ್ನೂ ಸಹ ಅಭ್ಯಾಸ ಆಗ್ಲಿಲ್ವಾ ಅಂತಲ್ಲ? ಹೌದು. ಸರಿ, ಅಮ್ಮನ ಜೊತೆ ಮತ್ತೆ ಈಗ ಯಾರು? ಅಪ್ಪ ಹೇಳುದಿಲ್ಲ? ಅಪ್ಪ ಕೆಲಸದಲ್ಲಿದ್ದಾರೆ. ಎಲ್ಲಿದ್ದಾರೆ ಅವರು? ಮಂಗಳೂರ. ಅಪ್ಪ ಅಲ್ಲೇ ಮಂಗಳೂರಲ್ಲೇ ಇರೋದಾ? ಬರ್ತಾರೆ ವಾರ. ಓಕೆ. ಈಗ ನಿಮ್ಮ ಮನೇಲಿ ಎಷ್ಟು ಜನ ಇದ್ದೀರಾ? ಮನೆಯಲ್ಲಿ 8 ಜನ ಇದ್ದೀರಾ? ಯಾರೆಲ್ಲ? ನಾನು, ಅಮ್ಮ, ದೊಡ್ಡ ಮಾವ, ಮಾಮಿ, ಆಮೇಲೆ ಅಣ್ಣ, ಆಮೇಲೆ ನಾನು. ನೀನು. ಸರಿ, ಸ್ಕೂಲಿಗೆ ಎಲ್ಲಿ ಹೋಗ್ತೀಯಾ? ಸ್ಕೂಲು ಸೈನ್ಸ್ ಸಿಸಿಲ್ ಹಿರಿಯ ಪ್ರಾಥಮಿಕ. ಹೌದಾ? ಸ್ಕೂಲಿಗೆ ಹೇಗೆ ಹೋಗ್ತೀವಿ? ಬಸ್ ಬರ್ತದಾ? ವ್ಯಾನ್ ಬರ್ತದಾ? ಎಷ್ಟು ಗಂಟೆಗೆ ಬರ್ತದೆ? ವ್ಯಾನ್ 8:00 ಅಷ್ಟು ಬೇಗ ಬರ್ತದೆ. ನೀನು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀವಿ? 6 ಗಂಟೆ. 6 ಗಂಟೆಗೆ ಹೇಳ್ತೀಯ? 6 ಗಂಟೆಗೆ ಏನೆಲ್ಲ ಮಾಡ್ತೀಯಾ? ಸ್ನಾನಕ್ಕೆ ಹೋಗ್ತೇನೆ, ಸ್ಕೂಲ್ಗೆ ರೆಡಿ ಎಲ್ಲ. ಬ್ರಷ್ ಎಲ್ಲ ಮಾಡುದಿಲ್ಲ? ಸ್ನಾನ ಮಾಡ್ತೀನಿ. ಬ್ರಷ್ ಮಾಡ್ತೀಯಾ? ಮತ್ತೆ ಯೂನಿಫಾರ್ಮ್ ಎಲ್ಲ ಹಾಕ್ಲಿಕ್ಕೆ. ಯಾವ ಕಲರ್ ಯೂನಿಫಾರ್ಮ್ ಇರ್ತದೆ ನಿಮಗೆ? ವೈಟ್ ಅಂಡ್ ಬ್ಲೂ. ಡೈಲಿ ಒಂದೇ ಯೂನಿಫಾರ್ಮಾ? ಮತ್ತೆ ಬುಧವಾರ ಒಂದಿನ ಬೇರೆ ಇರ್ತದೆ, ಗ್ರೀನ್ ಮತ್ತೆ ಬ್ಲೂ ಇರ್ತದೆ. ವೆಡ್ನೆಸ್ಡೇ ಏನು ಸ್ಪೆಷಲ್? ಯೂನಿಫಾರ್ಮ್ ಕಲರ್ ಚೇಂಜ್ ಇರ್ತದೆ, ಯಾಕೆ? ಅದು ಯೂನಿಫಾರ್ಮ್ ಬೇರೆ ಕೊಟ್ಟಿದ್ದು. ಯೂನಿಫಾರ್ಮ್ ಬೇರೆ ಕೊಟ್ಟಿದ್ರು ಅಂತೇಳಿ ಬೇರೆ ಹಾಕೊಂಡು ಹೋಗೋದಾ? ಇಂಥ ಪರ್ಟಿಕ್ಯುಲರ್ ಎಂತ ಸಹ ಇಲ್ಲ ಅಂದರೆ NSS ಇರ್ತದೆ ಆ ಥರ ಏನಿಲ್ಲ? ಕ್ರಾಫ್ಟ್ ಇರ್ತದೆ, ಯೋಗಾಸನ ಇರ್ತದೆ, ಏನಿಲ್ಲ? ವಾರದಲ್ಲಿ ಒಂದು ದಿವಸ ಮಾತ್ರ ಬೇರೆ ಕಲರ್ ಯೂನಿಫಾರ್ಮ್. ಶನಿವಾರ ಮಾತ್ರ ಡ್ರಾಯಿಂಗ್ ಇರ್ತದೆ. ಹೌದಾ? ಎಷ್ಟೊತ್ತು ಇರ್ತದೆ ನಿಮಗೆ ಡ್ರಾಯಿಂಗ್ ಕ್ಲಾಸ್? ಅರ್ಧ ಗಂಟೆಲಿ ಎಂತ ಡ್ರಾಯಿಂಗ್ ಮಾಡ್ತೀರಾ? ಎಂತಾದ್ರೂ ಟೀಚರ್ ಕೊಡ್ತಾರೆ, ಅದನ್ನು ಮಾಡ್ತೀವಿ. ಹೌದಾ? ಸ್ಯಾಟರ್ಡೆ ಎಷ್ಟು ಗಂಟೆ ತನಕ ಕ್ಲಾಸ್ ಇರ್ತದೆ? 12 ಬೆಳಿಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಹೇಳಿದೆ ಕ್ಲಾಸ್? 9 ಗಂಟೆ. 9ರಿಂದ 12. ಸ್ಯಾಟರ್ಡೆ ಬೇಗವಾ? ಹೌದು. ಮತ್ತೆ ಬೇರೆ ದಿವಸ? 9ರಿಂದ 3-4 ಎಲ್ಲ ಇರ್ತದೆ. 3-4. PT ಪೀರಿಯಡ್ ಎಲ್ಲ ಏನಿಲ್ವಾ? ಉಂಟು. ಎಂತ ಮಾಡ್ತೀರಾ PT ಪೀರಿಯಡ್ ಅಲ್ಲಿ? ಆಟ ಆಡ್ತೇವೆ. ಅದು ನನಗೆ ಸಹ ಗೊತ್ತುಂಟು PT ಪೀರಿಯಡ್ ಅಲ್ಲಿ ಆಟ ಆಡೋದಂತೆ. ಏನೆಲ್ಲ ಆಟ ಆಡ್ತೀರಾ? ಕಬಡ್ಡಿ, ರನ್ನಿಂಗ್ ರೇಸ್ ಎಲ್ಲ. ರನ್ನಿಂಗ್ ರೇಸ್ ಕೂಡ ಮಾಡ್ತಾರಾ PT ಅವರಲ್ಲಿ? ಹೌದು. ಅದು ಮೊನ್ನೆ ರೇಸ್ ಇತ್ತು, ಆಮೇಲೆ ಅದು ಗೆರೆ ಹಂಗೆ ಇತ್ತು ರೇಸ್, ಅದರಲ್ಲಿ ಆಟ ಆಡ್ತಿತ್ತು. ಅಂದರೆ ಅಲ್ಲಿ ಏನು ಸ್ಪೋರ್ಟ್ಸ್ ಆಗಿರ್ತದೆ, ಅದರ ಬೇಸರಿ ನೀವು ಆಟ ಆಡೋದು. ನಿಮ್ದು ಯಾವುದು ಫೇವ್ರೆಟ್ ಗೇಮ್? ನಂದು ಕುಂಟೆಬಿಲ್ಲೆ. ಅದು ಸ್ಕೂಲಲ್ಲಿ ಆಡ್ಲಿಕ್ಕೆ ಬಿಡ್ತಾರಾ? ಅದು ನಾವು ಎಂತ ಬೇಕಾದ್ರೂ ಆಡ್ಬೇಕು. ಎಂತ ಬೇಕಿದ್ರೂ ಆಡ್ಬೋದು? ಅದೇ ಆಟ ಇದೇ ಆಟ ಅಂತ ಏನಿಲ್ಲ? ಕ್ಯಾರಮ್, ಚೆಸ್ ಎಲ್ಲ ಏನಿಲ್ವಾ? ಇಲ್ಲ, ಖಾಲಿ ಔಟ್ಡೋರ್ ಗೇಮ್ಸ್ ಮಾತ್ರ. ಹೌದು. ಸರಿ, ಫಸ್ಟ್ ಅವರ್ ನಿಮ್ಗೆ ಯಾವ ಕ್ಲಾಸ್ ಇರ್ತದೆ? ಗಣಿತ. ಫಸ್ಟ್ ಅವರ್ ಯಾವಾಗಲೂ ಸಹ ಗಣಿತ? ಹೌದು. ನಿಮ್ದು ಫೇವ್ರೆಟ್ ಸಬ್ಜೆಕ್ಟ್ ಗಣಿತವಾ? ಎಲ್ಲ ಸಬ್ಜೆಕ್ಟ್ ಫೇವ್ರೇಟೇ. ಯಾವುದು ಸಹ ಕಷ್ಟ ಅಂತ ಹೇಳ್ಕೊಂಡು ಯಾವುದೂ ಇಲ್ಲ. ಎಲ್ಲದ್ರಲ್ಲೂ ಹೈಯೆಸ್ಟ್ ಮಾರ್ಕ್ಸೇ ಉಂಟಾ? ಕಡಿಮೆ ಮಾರ್ಕ್ಸ್ ಬಂದಲ್ಲಿ ಯಾವ್ದು ಸಹ ಇಲ್ವಾ? ಕಡಿಮೆ ಗಣಿತದ್ರಲ್ಲಿ. ಗಣಿತ ಫೇವ್ರೇಟ್ ಆಗಿ ಅದರಲ್ಲೇ ಕಡಿಮೆಯಾ? ಯಾಕೆ ಮ್ಯಾಮ್ ಜೋರಿದ್ದಾರೆ ಹೇಗೆ? ಇಲ್ಲ. ಮತ್ತೆ ನಿಂಗೆ ಅರ್ಥ ಆಗುದಿಲ್ವಾ? ಅದು ಸ್ವಲ್ಪ ತಪ್ಪಿ ಹೋಗ್ಬೇಕಿದ್ರೆ ನಿಂಗೆ ಅರ್ಥ ಆಗುದಿಲ್ಲ ಅಂತ ಅರ್ಥ ಅಲ್ವಾ? ಮನೇಲಿ ಯಾರು ಹೆಲ್ಪ್ ಮಾಡೋದಿಲ್ವಾ? ಹೆಲ್ಪ್ ಮಾಡ್ತಾರೆ. ಯಾರು ಹೆಲ್ಪ್ ಮಾಡೋದು? ಅಮ್ಮ ಹೆಲ್ಪ್ ಮಾಡೋದಾ? ಅಮ್ಮ ಏನು ಮಾಡ್ತಾರೆ? ಅಮ್ಮ ಅಡುಗೆ. ಮನೇಲೇ ಇರೋದಾ? ಹೌದು. ಕೆಲಸಕ್ಕೆ ಏನು ಹೋಗೋದಿಲ್ಲ? ಮನೆ ಕೆಲಸವೇ ಜಾಸ್ತಿ ಆಗ್ತದೆ. ನಿನಗೆ ಹೋಮ್ವರ್ಕ್ ಮಾಡಿಸ್ಬೇಕು, ದನ ಉಂಟು ಅಲ್ವಾ?
ಸರಿ, ಮತ್ತೆ ಬೆಳಿಗ್ಗೆ ನೀನೀಗ ಸ್ಕೂಲಿಗೆ ನೀನು ಹೊರಡ್ಕೊಂಡು ಹೋಗ್ತೀಯ, ಅಮ್ಮ ಏನು ಹೆಲ್ಪ್ ಮಾಡೋದಿಲ್ಲ ನಿಮಗೆ? ಅಮ್ಮ ಮಾಡ್ತಾರೆ. ಅಮ್ಮ ಏನು ಹೆಲ್ಪ್ ಮಾಡ್ತಾರೆ? ಡ್ರೆಸ್ ಎಲ್ಲ ಹಾಕ್ಲಿಕ್ಕೆ? ಡ್ರೆಸ್ ಐರನ್ ಮಾಡಿ ಎಲ್ಲ ಇರ್ತದೆ. ಡ್ರೆಸ್ ಐರನ್ ಕಂಪಲ್ಸರಿ ನಿಮಗೆ? ಹೌದಾ? ಇಲ್ಲಾಂದ್ರೆ ಎಂತ ಮಾಡ್ತಾರೆ ಸ್ಕೂಲಲ್ಲಿ? ಇಲ್ಲ, ಕೆಲವು ಸತಿ ಹಾಕಲ್ಲ, ಕರೆಂಟ್ ಇರಲ್ಲ ಅಲ್ಲ, ಅದಕ್ಕೆ ಹಾಕಲ್ಲ. ಮತ್ತೆ ಹಿಂದಿನ ದಿವಸ ಹಾಕಿಡ್ಬೇಕಲ್ಲ, ಅಮ್ಮನ ಹತ್ರ ಹೇಳ್ಬೇಕು ನೀನು ಹಿಂದಿನ ದಿವಸ ಹಾಕಿಡ್ಬೇಕು ಅಂತ. ಅದು ನಾವು ಶಾಲೆಗೆ ಹೊರಡುವಾಗಲೇ ಹಾಕು. ನಿಂಗೆ ಹಿಂದಿನ ದಿವಸ ಎಂತ ಸಹ ನೆನಪಿರೋದಿಲ್ಲ, ಶಾಲೆಗೆ ಹೊರಡುವಾಗ ಮಾತ್ರ ಯೂನಿಫಾರ್ಮ್ ಹಾಕಬೇಕು ಅಂತ ನೆನಪಾಗೋದು. ಈಗ ನಿಂಗೆ ಬೇರೆ ದಿವಸ ಇದು ವೆಡ್ನೆಸ್ಡೇ ಕಲರ್ ಚೇಂಜ್ ಅಲ್ಲ? ಹೌದು. ಅದು ನಿಂಗೆ ಗೊತ್ತಿರ್ತದಾ ಅಥವಾ ಅಮ್ಮವೇ ನೆನಪು ಮಾಡ್ಬೇಕು? ಇಲ್ಲ, ನಂಗೆ ಗೊತ್ತಿರ್ತದೆ. ಯಾವುದು ಕಲರ್ ವೆಡ್ನೆಸ್ಡೇ? ನನಗೆ ಗ್ರೀನ್ ಆ್ಯಂಡ್ ಬ್ಲೂ. ಗ್ರೀನ್ ಆ್ಯಂಡ್ ಬ್ಲೂವಾ? ಸ್ಕೂಲಲ್ಲಿ ಏನಾದರೂ ಕಾಂಪಿಟೇಷನ್ ಎಲ್ಲ ಆಗಿದಾ? ಹೌದು. ಏನೆಲ್ಲ ಕಾಂಪಿಟೇಷನ್ ಆಗಿದೆ? ರನ್ನಿಂಗ್ ರೇಸ್, ಆಮೇಲೆ ಗೂಡ್ದೀಪ, ಛದ್ಮವೇಷ, ಅಲ್ಲಿ ಭಾಷಣ, ಆಮೇಲೆ ಡ್ರಾಯಿಂಗ್. ಅದ್ರಲ್ಲಿ ನೀನು ಯಾವುದ್ರಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ಯಾ? ನಾನು 3ರಲ್ಲಿ ಮಾಡಿದ್ದೆ. ಯಾವುದು 3? ಡ್ರಾಯಿಂಗ್, ಭಾಷಣ, ಗೂಡುದೀಪ. ಭಾಷಣ ಏನಿತ್ತು? ಭಾಷಣ ನಾನು ಶಿಕ್ಷಕಿ ಆದರೆ ಎಂತ ಮಾಡ್ತೇನೆ ಅಂತ. ಎಂತ ಮಾಡ್ತೀಯ ಅಂತವಾ? ಎಷ್ಟೊತ್ತು ಮಾತಾಡಿದ್ದಿ? 5 ನಿಮಿಷ. 5 ನಿಮಿಷ ಮಾತಾಡಿದ್ದೆ. ಏನು ಹೇಳಿದ್ಯಾ ನೀನು ಶಿಕ್ಷಕಿ ಆಗಿದ್ರೆ ಏನೆಲ್ಲ ಮಾಡ್ತೀಯ ಅಂತ? ಎಂತ ನೆನಪು. ಈಗ ಸಪೋಸ್ ನಿಮಗೆ ಪಕ್ಕ ಬಂದು ಹೇಳ್ತಾರೆ ಸ್ಕೂಲಲ್ಲಿ, ಅಂದರೆ ಕ್ಲಾಸಲ್ಲಿ ಹೇಳ್ತಾರೆ ಈಗ ಭಾಷಣ ಉಂಟು ನಿಮಗೆ ಅಂತ ಹೇಳ್ಕೊಂಡು, ಆವಾಗಕ್ಕೆ ನೀನು ರೆಡಿ ಆಗಲಿಲ್ವಾ? ಇಲ್ಲ. ನೀನು ಬಯಾಟ್ ಮಾಡಿ ಹೋಗಿ ಹೇಗೆ? ಬಯಾಟೆ ಮಾಡಿದ ಅಂದರೆ ನಿಮಗೆ ಏನು ಸಹ ಯೋಚನೆ ಇಲ್ಲ, ಓಕೆ ನಾನು ಟೀಚರ್ ಆದರೆ ಜೋರಿರ್ತೇನೆ, ಪಾಪ ಇರ್ತೇನೆ, ಬೈತೇನೆ, ಅದೆಲ್ಲ ಏನಿಲ್ಲ? ಇಲ್ಲ, ಅಕ್ಕ ಹೇಳಿಕೊಟ್ರು. ಅಕ್ಕ ಹೇಳಿಕೊಟ್ಟಾಗೆ ನೀನು ಹೇಳಿದ್ವು. ಅಕ್ಕ ಎಂತ ಹೇಳ್ತಾಳೆ? ಅವಳ ಪಾಯಿಂಟಲ್ಲಿ ಹೇಳಿರ್ತಾಳೆ ಅವಳು ಟೀಚರ್ ಆಗಿದ್ರೆ ಹೇಗೆ ಅಂತ. ಸಪೋಸ್ ನೀನು ಟೀಚರ್ ಆಗಿದ್ರೆ ನೀನೇನು ಮಾಡ್ತೀಯಾ ಅಂತ? ನಾನು ಟೀಚರ್ ಆದರೆ ಮಕ್ಕಳನ್ನು ಒಂದೇ ರೀತಿ ನೋಡ್ತೀನಿ. ಮತ್ತೆ ಬೇರೆಲ್ಲರೂ ಸಹ ಬೇರೆ ಬೇರೆ ರೀತಿ ನೋಡ್ತಾರಾ ಮಕ್ಕಳನ್ನ? ಇಲ್ಲ, ಮತ್ತೆ ಒಂದೇ ರೀತಿಯಲ್ಲಿ ನೋಡ್ತೀಯ ಅಂತ ಹೇಳಿದ್ಯಲ್ಲ, ಅಂದ್ರೆ ಹುಷಾರಿದ್ದವರು ಮತ್ತೆ ಸ್ವಲ್ಪ ವೀಕ್ ಇದ್ದವರು ಎಲ್ಲರನ್ನು ಒಂದೇ ಲೆಕ್ಕ ಟ್ರೀಟ್ ಮಾಡ್ತೀಯ ಅಂತ. ನೀನ್ ಹೇಗಿದ್ಯಾ? ಹುಷಾರಿದ್ಯಾ ಅಲ್ಲ ವೀಕ್ ಇದ್ಯಾ? ಹುಷಾರಿದ್ಯಾ? ಯಾರು ಕ್ಲಾಸಲ್ಲಿ ಟಾಪರ್? ಶ್ರದ್ಧಾ. ತಾವೆಷ್ಟನೇ ಪ್ಲೇಸಲ್ಲಿ ಇದ್ದೀರಾ? 2ನೇ ಪ್ಲೇಸಲ್ಲಿ ಇದ್ದೀರಾ. ಯಾವಾಗ ಫಸ್ಟ್ ಪ್ಲೇಸಿಗೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಿದ್ಯಾ? ಎಕ್ಸಾಮ್ ಆಗಿದಾ? ಎಕ್ಸಾಮ್ ಆಗಿದೆ. ಈ ಸಲ ಎಕ್ಸಾಮಲ್ಲಿ ಯಾರು ಫಸ್ಟ್? ಈ ಸಲ ಹೇಳಿಲ್ಲ ಇನ್ನು. ಯಾವಾಗ ಆದದ ಎಕ್ಸಾಮ್? ಎಕ್ಸಾಮ್ ಮೊನ್ನೆ ಆದದಾ? ಕಷ್ಟ ಇತ್ತಾ ಈಸಿ ಇತ್ತಾ? ಈಸಿ ಇತ್ತಾ? ಕ್ವಶನ್ ಕೊಟ್ಟಿರ್ತಾರೆ ಹೇಗೆ ನಿಮಗೆ ಫಸ್ಟಿಗೆ? ಕ್ವಶನ್ ಕೊಟ್ಟಿರ್ತಾರೆ, ಅದನ್ನು ನಾವು ಆನ್ಸರ್ ಬರೀತೀವಿ. ಹೌದಾ? ಅಂದರೆ ಹಿಂದಿನ ದಿವಸ ಹೇಳಿರ್ತಾರೆ ಯಾವುದೆಲ್ಲ ಕ್ವಶನ್ ಬರ್ತದೆ ಅಂತ. ಮತ್ತೆ ಅದು ನಾವು ನೋಟ್ಸ್ ಕೊಡ್ತಾರೆ, ಅದಲ್ಲೇ ಪಾಠ ಹೇಳ್ತಾರೆ, ಅದನ್ನೆಲ್ಲ ಕಲಿಬೇಕು. ಆಮೇಲೆ ಅವ್ರು ಕೊಟ್ಟದನ್ನೇ ಎಕ್ಸಾಮ್ಗೆ. ಈಗ ನಿಮಗೆ ಹೋಮ್ವರ್ಕಿಗೆಲ್ಲ ಯಾರು ಹೆಲ್ಪ್ ಮಾಡೋದು? ನಾನು. ಯಾರು ಹೆಲ್ಪ್ ಮಾಡೋದಿಲ್ಲ? ಹಾಗೆ ನಿಮಗೆ ಮಾರ್ಕ್ಸ್ ಕಡಿಮೆ ಆಗ್ತಿರೋದೇನಾ ಅಲ್ವಾ? ಯಾರು ಸಹ ಹೆಲ್ಪ್ ಮಾಡೋದಿಲ್ಲ ಹೋಮ್ವರ್ಕಿಗೆ, ಮ್ಯಾಥ್ಸ್ ಹೋಮ್ವರ್ಕಿಗೆ ಆಗಲಿ ಸೈನ್ಸಿಗಾಗಲಿ ನೀನೇ ಮಾಡ್ಕೊಂಡು ಹೋಗ್ತೀಯಾ? ಎಷ್ಟನೇ ಬೆಂಚಲ್ಲಿ ಇದೆಯಾ? ನಾನು 5th ಬೆಂಚಲ್ಲಿ ಇದೆಯಾ? ಅದು ಚೇಂಜ್ ಆಗ್ತಾನೆ ಇರ್ತದೆ ಪ್ಲೇಸ್. ಯಾಕೆ? ಅದು ಕೆಲವರು ಮಾಡ್ತಾ ಇರ್ತಾರೆ, ಹಾಗೆಲ್ಲ ಗಲಾಟೆ ಮಾಡ್ತಾರೆ, ಅದಕ್ಕೆ ಚೇಂಜ್ ಆಗ್ತಾನೆ ಇರ್ತದೆ. ನೀನು ಗಲಾಟೆ ಮಾಡ್ತೀಯಾ? ಇಲ್ಲ. ನೀನು ಗಲಾಟೆ ಮಾಡೋದು? ಯಾರು ಜಾಸ್ತಿ ಗಲಾಟೆ ಮಾಡೋದು? ಕೆಲ ಹುಡುಗರು. ಹುಡುಗಿಯರು ಪಾಪದವರ? ಹೌದು. ಸರಿ, ಮನೇಲಿ ಯಾರು ಜಾಸ್ತಿ ಗಲಾಟೆ ಮಾಡ್ತಾರೆ? ಯಾರು ಸಹ ಇಲ್ಲ, ಮನೆ ಸೈಲೆಂಟ್ ಇರ್ತದ? ಅಣ್ಣ ಗಲಾಟೆ ಅಣ್ಣ ಜಾಸ್ತಿ ಗಲಾಟೆ ಮಾಡ್ದ? ನೀನು ಪಾಪವಾ? ಅಣ್ಣ ನಿಂಗೆ ಬೈದಿಲ್ವಾ? ಬೈತೇನೆ. ನೀ ಏನು ಮಾಡ್ತೀಯ ಅಣ್ಣ ಬೈದಾಗ? ಅಂತ ಹೇಳಲ್ಲ, ಕೆಲಸಕ್ಕೆ ಬೈತೀನಿ ಎಂತಾದ್ರೂ. ಅಷ್ಟೇಯಾ? ಹೀಗೆ ನಗಡ್ಕೊಂಡು ಸುಮ್ಮನಾಗಿ ಬಿಡ್ತೀಯಾ? ಇಲ್ಲ, ಬೈತೇನೆ. ಎಂತಂತ ಬೈತೀಯ ಅಣ್ಣನಿಗೆ? ಸುಮ್ಮನೆ ಕೂತ್ಕೊಂಡು. ಆಗ ಸುಮ್ಮನೆ ಕೂತ್ಕೊಳ್ತಾನೆ ಅವನು? ಇಲ್ಲ, ಬೈತಾನೆ ಇರ್ತಾನೆ. ಅಣ್ಣ ಯಾಕೆ ಜಾಸ್ತಿ ಬೈದಿಂಗೆ? ಎಂತಾದ್ರೂ ಅವನಿಗೆ ತಂದು ಕೊಡ್ಲಿಲ್ಲ ಅದಕ್ಕೆಲ್ಲ ಸಿಟ್ಟು ಮಾಡ್ಕೊಳ್ತಾನೆ. ಏನು ತಂದು ಕೊಡೋದಿಲ್ಲ ಮನೆಯಲ್ಲಿ ಕೋಳಿಗೆ ತಿಂಡಿ ಹಾಕಲಿಲ್ಲ ಇದ್ರೆ ಬೈತು. ಅವನಿಗೆ ಕೋಳಿ ಇಷ್ಟವ ಅಂತಲ್ಲ, ನಿಂಗೆ ದನ ಇಷ್ಟ ನೋಡು, ಅವನಿಗೆ ಹಾಗೆ ಕೋಳಿ ಇಷ್ಟ ಇರ್ಬೋದು. ಸರಿ, ಮನೇಲಿ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ? ಫ್ರೀ ಟೈಮಲ್ಲಿ ಬರಿತೇನೆ, ಮತ್ತೆ ಆಟ ಆಡ್ತೀನಿ. ಎಂತ ಬರೀತಿ? ಅದು ಹೋಮ್ ವರ್ಕ್ ಶಾಲೆಯಲ್ಲಿ ಕೊಟ್ಟಿರ್ತಾರೆ, ಅದನ್ನೇ ಬರೀತೀನಿ. ಮತ್ತೆ ಟಿವಿ ನೋಡೋದಿಲ್ಲ, ಮೊಬೈಲ್ ಯೂಸ್ ಮಾಡ್ತೇನೆ. ಮತ್ತೆ ನೀನೆಂತ ನಾನು ಕೇಳಿದಂತ ಫ್ರೀ ಟೈಮಲ್ಲಿ ಏನು ಮಾಡ್ತೀಯಾ ಅಂತ? ನೀನು ಬರೀತೇನೆ ಅಂತ ಹೇಳಿ ಆಟ ಆಡ್ತೀನಿ. ಆಟ ಆಡ್ತೀನಿ. ಮತ್ತೆ ಟಿವಿ ನೋಡೋದಿಲ್ಲ, ಮೊಬೈಲ್ ನೋಡೋದಿಲ್ಲ ಹೇಳಿ.
ನೋಡ್ತೇನೆ ಸ್ವಲ್ಪ. ಅಣ್ಣ ನೋಡ್ತಿರ್ತಾನೆ, ಅದ್ರಲ್ಲಿ ನಾನು ಟಿವಿಯಲ್ಲಿ ಏನು ನೋಡ್ತೀಯಾ? ಕಾರ್ಟೂನು, ಕಾಮಿಡಿ, ಪಿಕ್ಚರ್ ಎಲ್ಲ. ಹೌದಾ, ಮೊಬೈಲಲ್ಲಿ ಏನು ನೋಡ್ತೀನಿ ಮತ್ತೆ? ಅದೇ ಪಿಕ್ಚರ್ ಕೆಲವು ಸತಿ ಅಜ್ಜಿ ನೋಡ್ತಿರ್ತಾರೆ, ಆಗ ಮೊಬೈಲಲ್ಲಿ. ಅಜ್ಜಿ ನಿಂಗೆ ಇಲ್ಲಿ ತನಕ ಏನೆಲ್ಲ ತೆಗಿಸಿ ಕೊಟ್ಟಿದ್ದಾರೆ? ಅಜ್ಜಿ ನೀನು ತೆಗಿಸಿಕೊಳ್ಳಿಲ್ಲ? ತೆಗ್ಸಿ ಕೊಟ್ಟಿದ್ದಾರೆ. ಅದೇ ಏನೆಲ್ಲ? ಚಾಕ್ಲೇಟಾ? ಹಾಂ. ಡ್ರೆಸ್ ಎಲ್ಲ ತೆಗಿಸಿಕೊಳ್ಳಿಲ್ಲ? ಇಲ್ವಾ? ನಿಂಗೆ ಈಗ ಯಾರು ಡ್ರೆಸ್ ಎಲ್ಲ ಕೊಡಿಸೋದು ಯಾರು? ಅಮ್ಮ. ಅಮ್ಮ ಕೊಡಿಸೋದಾ? ಎಲ್ಲಿ ಹೋಗ್ತೀರಾ ಶಾಪಿಂಗ್ಗೆ? ಶಾಪಿಂಗ್ಗೆ ಎಲ್ಲಿ ಹೋಗುದಿಲ್ಲ, ಮನೆಗೆ ಬರ್ತದ ಡ್ರೆಸ್? ಇಲ್ಲ, ಹೋಗ್ತೇವೆ ಅದು ಎಲ್ಲಿ? ಮೀಶೋದಲ್ಲಿ. ಓ, ಮೀಶೋದಲ್ಲಿ ಆನ್ಲೈನಾ? ನೀನೇ ಸೆಲೆಕ್ಷನ್ ಮಾಡುದು? ಇಲ್ಲ, ಅಮ್ಮ ಹೇಳ್ತಾರೆ. ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಆ ಡ್ರೆಸ್? ಇಲ್ಲ, ಅಮ್ಮ ನನ್ನ ಹತ್ರನೇ ಕೇಳ್ತಾರೆ. ನೀನು ನೋಡ್ತೀಯಲ್ಲ, ಹಾ. ನೀನು ಯಾವತ್ತಾದ್ರೂ ನಿಂಗೆ ಇಷ್ಟ ಆದದ್ದು ಅಮ್ಮ ಕೊಡಿಸೋದೇ ಇರುವುದುಂಟಾ? ಇಲ್ಲ. ಎಲ್ಲ ನಿಂಗೆ ಇಷ್ಟ ಇದ್ದದೆಲ್ಲ ಕೊಡಿಸಿದ್ದಾರೆ. ಸರಿ, ನಿನ್ನ ಫೇವ್ರೆಟ್ ಡಿಶ್ ಯಾವುದು? ಪಲಾವ್. ಪಲಾವ? ಮನೇಲಿ ಪಲಾವ್ ಮಾಡ್ತಾರಾ? ಹೌದು. ಯಾವಾಗೆಲ್ಲ ಮಾಡ್ತಾರೆ? ನಾನು ನಿಂಗೆ ಯಾವಾಗ ಇಷ್ಟ ಅಂತ ಹೇಳ್ತಿ ಆವಾಗ ಮಾಡ್ತಾರೆ. ಮಾಡ್ತೇನೆ. ಟಿಫಿನ್ ಬಾಕ್ಸ್ ಎಲ್ಲ ತಗೊಂಡು ಹೋಗ್ಲಿಕ್ಕುಂಟಾ? ಹೌದು. ಎಂತ ತಗೊಂಡು ಹೋಗ್ತೀವಿ ಟಿಫಿನ್ಗೆ? ಟಿಫಿನ್ ಶಾಲೆಯಲ್ಲಿ ಊಟ ಇರ್ತದೆ. ಊಟ ಇರ್ತದಾ? ಇಷ್ಟ ಬಟ್ಟಲೆಲ್ಲ ನೀವೇ ತಗೊಂಡು ಹೋಗ್ಬೇಕಾ ಅಲ್ಲ ಸ್ಕೂಲಲ್ಲೇ ಕೊಡ್ತಾರ? ಇಲ್ಲ, ನಾವೇ ತಗೊಂಡು ಹೋಗ್ಬೇಕು. ತಗೊಂಡು ಹೋಗ್ಬೇಕಾ? ಸ್ಕೂಲಲ್ಲಿ ಊಟ ಬಿಟ್ಟರೆ ಬೈಯುವುದಿಲ್ಲ? ಬೈತಾರೆ. ಟೀಚರ್ ಹತ್ರ ಕೇಳಿಬಿಟ್ರೆ ಎಂತ ಆಗಲ್ಲ. ಓಕೆ, ಟೀಚರ್ ಹತ್ರ ಕೇಳಿದ್ರೆ ಅವ್ರೇನು ಹೇಳೋದಿಲ್ಲ? ಇಲ್ಲ. ಓಕೆ, ಈಗ ಒಂದು ಬ್ರೇಕ್ ತಗೊಳ್ಳೋಣ? ಹ್ಮ್. ಓಕೆ, ಅರಳುವ ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳುವ ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ನಿನ್ನ ಹಾಬೀಸ್ ಎಲ್ಲ ಏನು? ಕ್ರಾಫ್ಟ್, ಡ್ರಾಯಿಂಗ್, ಹ್ಮ್. ಯಕ್ಷಗಾನ. ಯಕ್ಷಗಾನ ಸಹ ಮಾಡ್ತೀಯಾ? ಯಾರು ಹೇಳಿಕೊಡೋದು ಯಕ್ಷಗಾನ? ಸರ್. ಸರ್, ಕ್ಲಾಸಿಗೆ ಹೋಗ್ತೀಯ ಯಕ್ಷಗಾನ? ಎಲ್ಲಿ? ಅದು ಅಂಬಲ್ಪಾಡಿ. ಅಂಬಲ್ಪಾಡಿಯಲ್ಲಿ. ಹೇಗೆ ಹೋಗ್ತೀಯಾ? ಸೈಕಲಲ್ಲಿ. ಓ, ಸೈಕಲ್ ಬಿಡ್ತೀಯ ನೀನು? ಹಾ. ಅದು ಹೈವೇ ಅಲ್ವಾ? ಇಲ್ಲ. ಒಳಗಡೆಯಾ ನಿಮ್ಮ ಮನೆ? ಅಮ್ಮ ಬೈಯುವುದಿಲ್ವಾ ಸೈಕಲಲ್ಲಿ ಹೋಗೋದಕ್ಕೆ? ಇಲ್ಲ. ಹತ್ತಿರದಲ್ಲೇ ಉಂಟಾ? ಜಾಸ್ತಿ ಹೌದು. ದೂರ ಇಲ್ವಾ? ಎಷ್ಟು ಗಂಟೆ ಇರ್ತದೆ ಯಕ್ಷಗಾನ ಕ್ಲಾಸ್? 9 ಗಂಟೆಯಿಂದ 11 ಗಂಟೆ ತನಕ. ಯಾವ ವಾರ? ಸಂಡೆಯಾ? ಹಾ. ಸಂಡೆ 9 ರಿಂದ 11. ಇವತ್ತು ಹೋಗಿದ್ಯಾ? ಹೌದು. ಹೋಗಿದ್ದು. ಇವತ್ತು ಏನು ಹೇಳಿಕೊಟ್ರು? ಇವತ್ತು ನಮಗೆ ಹೆಸರೆಲ್ಲ ತಗೊಂಡ್ರು. ಪಾರ್ಟಿ ಯಾವುದು ಅದಕ್ಕೆ ಹೆಸರೆಲ್ಲ ತಗೊಂಡ್ರು. ಸರಿ, ನಿಂಗೆ ಯಾವ ಪಾಠ ಕೊಟ್ರು ಈಗ? ನಮಗೆ ಪಿಟಿಕೆ ಸೀರೆ. ಹೌದಾ? ಏನು ಪ್ರಸಂಗ? ಅದು ವಾರ್ಷಿಕೋತ್ಸವ. ಸ್ಕೂಲದ್ದ ಅಲ್ಲ ಬೇರೆಯಾ? ಬೇರೆ. ಬೇರೆ. ಸರಿ, ಕ್ರಾಫ್ಟಲ್ಲಿ ಏನೆಲ್ಲ ಮಾಡಿದ್ಯಾ? ರೋಸ್, ವಾಲ್ ಹ್ಯಾಂಗಿಂಗ್, ಹ್ಞೂ. ಆಮೇಲೆ ಚಿಟ್ಟೆದ್ದು. ಚಿಟ್ಟೆ ಎಲ್ಲ ಮಾಡಿದ್ಯಾ? ವಾಲ್ ಹ್ಯಾಂಗಿಂಗ್ ಯಾವುದ್ರಲ್ಲಿ ಮಾಡಿದ್ದಿ? ಪೇಪರ್. ಪೇಪರಲ್ಲಿಯಾ? ಯಾರು ಮನೇಲಿ ನಿಂಗೆ ಇದಕ್ಕೆಲ್ಲ ಸಪೋರ್ಟ್ ಮಾಡ್ತಾರಾ? ಸಪೋರ್ಟ್ ಮಾಡೋದಿಲ್ವಾ? ಅಮ್ಮ ಹೇಳಿದ್ರು. ಮತ್ತೆ ಬೇರೆ ಯಾರು ಸಪೋರ್ಟ್ ಮಾಡೋದಿಲ್ಲ? ಅಜ್ಜಿ ಎಲ್ಲ ಇದ್ದಾರೆ, ಮಾಮನವರೆಲ್ಲ ಇದ್ದಾರೆ. ಅಜ್ಜಿ ಅವರೆಲ್ಲ ಅಜ್ಜಿಯವರೆಲ್ಲ ಕೆಲಸದಲ್ಲಿ. ಪಾಪ, ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡೋರು ಯಾರು ಇಲ್ವಾ ಹಾಗಿದ್ರೆ ಮನೆಯಲ್ಲಿ? ನಾನು ಆಟ ಆಡ್ಲಿಕ್ಕೆ ಹೋಗ್ತೇನೆ. ಹ್ಞೂ. ಅಮ್ಮನ ಹತ್ರ ಎಲ್ಲ ಕೇಳ್ತೇನೆ ಆಟ ಆಡ್ಲಿಕ್ಕೆ. ಅಮ್ಮ ಆಯ್ತಾ ಆಟ ಆಡಲಿಕ್ಕೆ ನಿಂಗೆ ಯಾರಿದ್ದಾರೆ? ನನ್ನ ಅದು ತಮ್ಮ. ನಮ್ಮ ಮನೆಯಲ್ಲಿ ಆಟ ಆಡ್ತೀಯ ಅಲ್ಲ ಹೊರಗಡೆ ಹೋಗುವಾಗ? ಹೊರಗೆ. ಹೊರಗಡೆ ಹೋಗ್ತೀವಿ. ಎಷ್ಟು ಜನ ಹೊರಗಡೆ ಫ್ರೆಂಡ್ಸ್ ಇದ್ದಾರೆ ನಿಂಗೆ? ತುಂಬ ಜನ, ಕೌಂಟ್ಲೆಸ್. ಹೌದಾ? ಅಷ್ಟು ಜನ ಇದ್ದಾರಾ? ಅಷ್ಟಿಲ್ಲ, 5-6 ಮಂದಿ. 5-6 ಮಂದಿ ಇದ್ದಾರಾ? ಸರಿ, ನಿನ್ನ ಸ್ಕೂಲಲ್ಲಿ ಯಾರು ಬೆಸ್ಟ್ ಫ್ರೆಂಡ್? ಪ್ರಕೃತಿ. ಪ್ರಕೃತಿ. ಏನೆಲ್ಲ ಮಾಡಿದ್ದೀರಾ ಸೇರಿಕೊಂಡು? ತಂಟೆ ಎಲ್ಲ? ಎಂತಿಲ್ಲ. ತಂಟೆ ಏನು ಮಾಡಲೇ ಇಲ್ವಾ? ಸುಳ್ಳು. ಸ್ಕೂಲಲ್ಲಿ ನೀನು ತಂಟೆ ಮಾಡದೆ ಇರ್ತೀಯಾ? ಸ್ಕೂಲಲ್ಲಿ ಫ್ರೀ ಟೈಮ್ ಇರುವಾಗ. ಹೌದು, ಅದೇ ಏನು ತಂಟೆ ಮಾಡಿದ್ದಿ? ಎಂತಲ್ಲ, ಹೀಗೆ ಹೊಡೆದು. ಹೌದಾ? ಯಾರು ನೀನು ಹೊಡಿತೀಯ ಅವಳಿಗೆ? ಇಲ್ಲ, ನಾವು ಆಟ ಆಡ್ತಿರುವಾಗ ಎಲ್ಲ ಹೀಗೆ ಹೊಡಿಸ್ತು ಸುಮ್ಮನೆ ತಮಾಷೆಗೆ ಹೊಡೆದು ಓಡುದು. ಅವಳು ಸಹ ಮಾತು ಬಿಟ್ಟಿದ್ದೀರಾ ಇಬ್ಬರು ಯಾವತ್ತಾದ್ರೂ? ಇಲ್ವಾ? ಸರಿ, ಈಗ ನೀನು ಬೆಳಿಗ್ಗೆ ಬೇಗ ಹೇಳ್ತೀಯಲ್ವಾ 6 ಗಂಟೆಗೆ, ದೇವರಿಗೆ ಪ್ರಾರ್ಥನೆ ಮಾಡ್ತೀಯಾ? ಓ, ದೇವರಿಗೆ ಕೈ ಮುಗಿಯೋ ಬುದ್ಧಿ ಇಲ್ವಾ? ಕೈ ಮುಗಿತೇನೆ. ಪ್ರಾರ್ಥನೆ ಮಾಡೋದಿಲ್ವಾ? ಹೋಗ್ತಿ ಕೈ ಮುಗಿತಿ ಬರ್ತೀಯಾ? ಇಲ್ಲ, ಸ್ವಲ್ಪ ಹೊತ್ತು ಕೈ ಮುಗಿದು ನಮಸ್ಕಾರ ಮಾಡ್ತೀನಿ. ಸರಿ, ದೇವ್ರ ಹತ್ರ ಏನೆಲ್ಲ ಪ್ರೇ ಮಾಡಿದ್ಯಾ? ರೇಸಲ್ಲಿ ಫಸ್ಟ್. ಓ, ರೇಸಲ್ಲಿ ಫಸ್ಟ್ ಬರ್ಬೇಕಂತ.
ಹಾಂ, ಮತ್ತು ಅಪ್ಪ ಅಮ್ಮನಿಗೆಲ್ಲ ಏನು ಪ್ರೇ ಮಾಡೋದಿಲ್ವಾ? ಮಾಡ್ತೀನಿ. ಸರಿ, ರಜೆಯಲ್ಲಿ ಎಲ್ಲಿಗೆಲ್ಲ ಹೋಗಿದ್ರಿ? ರಜೆಯಲ್ಲಿ ಸಿಗಂದೂರು, ಹ್ಞೂ ಧರ್ಮಸ್ಥಳ, ಹ್ಞೂ ಆಮೇಲೆ ಕೊಲ್ಲೂರು. ಎಲ್ಲ ಟೆಂಪಲ್ ವಿಸಿಟೇ ಮಾಡಿದ್ದಾ? ಬೀಚಿಗೆಲ್ಲ ಹೋಗ್ಲಿಲ್ವಾ? ಅದು ಮುರುಡೇಶ್ವರ ದೇವಸ್ಥಾನ ಹತ್ತಿರ ಬೀಚ್ ಇತ್ತು ಅಲ್ಲಿ. ಹ್ಞೂ. ಮತ್ತೆ ಈಗ ರಜೆಯಲ್ಲಿ ಬೀಚಿಗೆ ಹೋಗಿದ್ದು. ಯಾವ ಬೀಚಿಗೆ? ಮಲ್ಪೆ ಬೀಚ್. ಮಲ್ಪೆ ಬೀಚಿಗೆ. ಹೋಟೆಲ್ಗೆಲ್ಲ ಹೋಗ್ತೀರಾ? ಹಾಂ. ಯಾವುದು ನಿಂದು ಫೇವ್ರೇಟ್ ಹೋಟೆಲ್? ಎಲ್ಲ ಎಲ್ಲೋ ಫೇವ್ರೇಟ್. ನಿಂದು ಫೇವ್ರೇಟ್ ಹೋಟೆಲಲ್ಲಿ ಫೇವ್ರೇಟ್ ಫುಡ್ ಯಾವುದು? ಪಾನಿಪುರಿ. ಪಾನಿಪುರಿಯಾ? ಎಷ್ಟು ತಿಂತೀವಿ ಒಂದು ಸಲಕ್ಕೆ ಪಾನಿಪುರಿ? ಒಂದು ಪ್ಲೇಟ್. ಒಂದೇ ಪ್ಲೇಟಾ? ಮತ್ತು ಇಷ್ಟ ಅಂತ ಹೇಳಿದ್ರೆ ಒಂದು ಸಲಕ್ಕೆ ಒಂದು ಸಲ ತಿಂದುಬಿಡ್ತೀವಿ ಅಷ್ಟೇ, ಮತ್ತೆ ಇನ್ನು ಮ್ಯಾಚ್ ಆದರೆ? ಅಮ್ಮ ಕೇಳಿದ್ರೆ ಪುನಃ ಪ್ಲೇಟ್ ತಗೊಳ್ಳಿ. ಹೌದಾ? ಬರ್ತ್ಡೇ ಸೆಲೆಬ್ರೇಷನ್ ಹೇಗಿರ್ತದೆ ನಿಮ್ಮ ಮನೇಲಿ? ಸಣ್ಣದಿರುವಾಗಿದ್ರೆ ಈಗ ತುಂಬ ದೊಡ್ಡೋಳಾಗಿಯಾ? ಎಷ್ಟು ದೊಡ್ಡೋಳಾದಿ? 31 ವರ್ಷ ಆಯ್ತಾ ನಿಂಗೆ ಈಗ? ಹಾಂ. ಈಗ ಹೇಗಿರ್ತದೆ ಸೆಲೆಬ್ರೇಷನ್? ಈಗ ಮಾಡಿ. ನೀವು ಮಾಡೋದೇ ಇಲ್ವಾ? ಕೇಕ್ ಕಟ್ಟಿಂಗ್ ಎಲ್ಲ ಎಂತ ಸಹ ಇಲ್ಲ? ಈಗ 11 ವರ್ಷಕ್ಕೆ ಮಾಡಿ. 10 ವರ್ಷಕ್ಕೆ ಮಾಡಿದ್ರಾ? ಸರಿ. 11. ಯಾವಾಗ ನಿಮ್ಗೆ ಬರ್ತ್ಡೇ ಹೇಳಿದಾಗೆ? ಮೇ 24. ಮೇ 24. ಈ ಸಲ ಎಂತ ಸೆಲೆಬ್ರೇಷನ್ ಮಾಡಲಿಲ್ವಾ? ಶಾ, ಬೇಜಾರಾಯ್ತಾ? ಎಂತ ಮಾಡಿದ್ರು 10ನೇ ವರ್ಷದ್ದು ಗ್ರ್ಯಾಂಡ್? ಕೇಕ್ ಎಲ್ಲ ಕಟ್, ಬಟ್ಟೆ ಎಲ್ಲ ತೆಗ್ದು. ಹೌದಾ? ಯಾರು ಏನೆಲ್ಲ ಗಿಫ್ಟ್ ಮಾಡಿದ್ರು? ಚಾಕ್ಲೇಟ್, ಹ್ಮ್. ಚಾಕ್ಲೇಟ್, ಅಮ್ಮ ಡ್ರೆಸ್. ಈಗ ಹಾಕಿದ್ಯಲ್ಲ, ಈ ಡ್ರೆಸ್ ಯಾರು ಕೊಡಿಸಿದ್ದು? ಅಮ್ಮ. ಅಮ್ಮ ಕೊಡಿಸಿದ್ದ? ನಿನಗೆ ಡ್ರೆಸ್ ಇಷ್ಟವಾ? ನಿನ್ನ ಫೇವ್ರೆಟ್ ಕಲರ್ ಯಾವುದು? ಪಿಂಕ್. ಪಿಂಕಾ? ಪಿಂಕ್ ಕಲರಲ್ಲಿ ಎಷ್ಟು ಡ್ರೆಸ್ ಉಂಟು? ತುಂಬ ನಿಂತ ಕಬರ್ಡ್ ಫುಲ್ ನಿನ್ನದೇ ಡ್ರೆಸ್ ಉಂಟು ಹೇಗೆ? ಈಗ 2 ಬಾಕ್ಸ್ ಹಿಂಗೆ ಇರ್ತದೆ ಕಪಾಟಲ್ಲಿ, ಅದರಲ್ಲಿ ಫುಲ್ ನಂದು. ನಿನ್ನದೇ ಉಂಟಾ? ಯೂನಿಫಾರ್ಮ್ ಅಲ್ವಾ ನಿಮಗೆ ಸ್ಕೂಲಿಗೆ ಹೋಗ್ಬೇಕಿದ್ರೆ? ಹೌದು. ಕಲರ್ ಡ್ರೆಸ್ ಯಾವಾಗ ಇರ್ತದೆ? ಕಲರ್ ಡ್ರೆಸ್ ನಮ್ದು ಮಕ್ಕಳ ದಿನಾಚರಣೆಗೆಲ್ಲ ಇರ್ತದಾ? ಸ್ಕೂಲ್ ಆಗಿದಾ? ಹೌದು. ಸ್ಕೂಲ್ಗೆ ಎಂತ ಪರ್ಫಾರ್ಮೆನ್ಸ್ ಮಾಡಿದ್ಯಾ? ಡ್ಯಾನ್ಸ್. ಹೌದಾ? ಯಾವ ಡ್ಯಾನ್ಸ್? ಪ್ರಾರ್ಥನೆ. ಯಾವುದು? ಪ್ರಾರ್ಥನೆ. ಪ್ರಾರ್ಥನೆ ಡ್ಯಾನ್ಸ್? ಪ್ರೇಯರ್ ಡ್ಯಾನ್ಸ್. ಹೌದಾ? ಹೌದು. ನಿಮ್ಮ ಸ್ಕೂಲಲ್ಲಿ ಯಾವುದು ಪ್ರೇಯರ್? ಸ್ಕೂಲಲ್ಲಿ ಒಂದೇ ಮಾತು ಮತ್ತೆ ನಾಡಲ್ಲಿ. ಮಾರ್ನಿಂಗಾ? ಹೌದು, ಮಾರ್ನಿಂಗ್ ಮತ್ತೆ ಸಂಜೆ. ಸೇಮ್ ಅಲ್ಲ, ಬೇರೆ ಎಂತ ಪ್ರೇಯರ್ ಇಲ್ಲ? ಉಂಟು, ಪದ್ಯ ಇದೆ. ಎಂತ ಪದ್ಯ ಹೇಳೋದು? ಅದು ಬುಕ್ ನಮಗೆ ಪದ್ಯ ಉಂಟು, ಅದರಲ್ಲಿ ಪ್ರೇಯರ್ ಇದೆಲ್ಲ ಬರೆಸ್ತಾರೆ. ನಾವು ಅದನ್ನು ಬರೆದು ಮತ್ತೆ ಅಕ್ಕನವರು ಹೇಳ್ತಾರೆ ಮೈಕದಲ್ಲಿ, ಅದನ್ನು ನಾವು ಹೇಳ್ತೇವೆ. ಹಾಗೆ. ಸರಿ, ಈಗ ನಿಂಗೆ ಒಂದು ಕ್ವಶನ್. ನೀನೀಗ ಒಂದು ದಿವಸದ ಮಟ್ಟಿಗೆ ನೀನು ನನ್ನ ಅಮ್ಮ ಆದಿ, ನಿನ್ನ ಅಮ್ಮ ಅಂತ ಅನ್ಕೋ. ನಿನ್ನ ಅಮ್ಮ ಏನೆಲ್ಲ ಹೇಗೆಲ್ಲ ಇರ್ತಾರೆ? ಪಾಪ. ನೀನು ಸಹ ಪಾಪವೇ ಇರ್ತೀಯಾ? ಅಮ್ಮ ಹೇಗೆ ಮನೇಲಿ ಇರ್ತಾರೆ ನೋಡ ಹೇಗೆ ಅಂತೆ. ನಿನ್ನನ್ನು ಇಮ್ಯಾಜಿನ್ ಮಾಡು, ನೀನೇ ಇವಾಗ ಅಮ್ಮ. ಓಕೆ, ಅಮ್ಮ ಬೈತಾರೆ, ಕೆಲಸ ಮಾಡ್ತಾರೆ. ಅಮ್ಮ ಕೆಲಸ. ಹಾಂ, ಅಷ್ಟೇ. ಕೆಲಸ ಮಾಡೋದು ಮಾತ್ರ, ಬೇರೆ ಎಂತ ಇದೇ ಇಲ್ಲ? ಫ್ರೀ ಟೈಮ್ ಇಲ್ವ ಅವರಿಗೆ? ಇರ್ತದೆ, ಕೆಲಸ ನನ್ನ ಹತ್ರ ಮಾತಾಡ್ತಾರೆ. ಹಾಂ, ನಾನು ಆವಾಗ ಆಟ ಆಡ್ಲಿಕ್ಕೆ ಹೋಗ್ತೇನೆ. ಈಗ ನಿಮ್ಮ ಮನೇಲಿ ಬ್ಯುಸಿ ಪರ್ಸನ್ ಅಂದರೆ ನಿಮ್ಮ ಅಮ್ಮವೇ? ಅಮ್ಮ ಮತ್ತೆ ಅಜ್ಜಿಯ? ಅಜ್ಜಿ ಎಂತ ಮಾಡ್ತಾರೆ? ಅಜ್ಜಿ ಅದು ದನ ಕರುಗಳಿಗೆ ಇದು, ಅದು ಈಗ ದನ ಕರುಗಳಿಗೆ ಹುಷಾರಿಲ್ಲ. ಹೌದಾ? ನಿನ್ನ ಫೇವ್ರೆಟ್ ದನಕ್ಕೆ ಹುಷಾರಿಲ್ಲ ಹೇಗೆ? ಇಲ್ಲ, ಬೇರೆ ದನಕ್ಕ? ದೊಡ್ಡದು. ಅಲ್ಲ, ನಿಂಗೆ ಅಮ್ಮ ಅಷ್ಟು ಬ್ಯುಸಿ ಇರ್ತಾರಲ್ಲ, ಅಮ್ಮನಿಗೆ ಎಂತ ಹೆಲ್ಪ್ ಮಾಡೋದಿಲ್ಲ ನೀನು? ಮಾಡ್ತೇನೆ. ಎಂತೆಲ್ಲ ಹೆಲ್ಪ್ ಮಾಡ್ತೀಯ ಅಮ್ಮನಿಗೆ? ಬಟ್ಟೆ ಒಗಿಲಿಕ್ಕೆ. ಬಟ್ಟೆ ಒಗಿತೀಯಾ? ಹಾಂ, ನೀನೇ ಒಗಿತಿ? ಕೆಲಸತ್ತಿ ನಾನೇ. ಅಮ್ಮ ಸಾಬೂನೆಲ್ಲ ಹಾಕಿ ಕೊಡ್ತೇನೆ, ನಾನು ಅದನ್ನು ಹಿಂಡಿ ಒಣಗಿಸ್ತೀವಿ. ಮತ್ತೆ ಬೇರೆ ಪಾತ್ರೆ ತರ್ತೀನಿ. ಓ, ಪಾತ್ರೆ ಕೂಡ ತೊಳಿತಿ? ಅಮ್ಮ ತಂದಿರ್ತಾರೆ, ನಾನು ಅದನ್ನು ಒಳಗೆ ತೆಗೆದು. ಹಾಂ, ಹೊರಗಡೆ ಪಾತ್ರೆ ತೊಳೆಯೋದು? ಹೌದು. ಮತ್ತೆ ಅಣ್ಣ ಎಂತ ಹೆಲ್ಪ್ ಮಾಡ್ತಾನೆ? ಅಮ್ಮ ಹೇಳಿದ್ ಮಾಡ್ತಾರೆ ಅಷ್ಟೇ? ಬೆಳಿಗ್ಗೆ ಇದ್ದ ಅಮ್ಮನಿಗೆ ಏನು ಹೆಲ್ಪ್ ಮಾಡ್ತಿ? ಬೆಳಿಗ್ಗೆದ್ದು ನಾನು ಸ್ನಾನಕ್ಕೆ. ಓ, ಸ್ನಾನ ಎಲ್ಲ ನೀನೇ ಮಾಡ್ತಿ? ಅಮ್ಮನ ಹೆಲ್ಪ್ ಬೇಕಾಗಿಲ್ಲ? ಬುಕ್ಸ್ ಎಲ್ಲ ನೀನೇ ಅರೇಂಜ್ ಮಾಡ್ಕೊಳ್ತೀಯಾ? ಹೌದು. ಅಮ್ಮ ಟಿಫಿನ್ ಬಾಕ್ಸ್ ಎಲ್ಲ ಹಾಕಿ. ಅಲ್ಲ, ಈಗ ಅಮ್ಮ ಅಷ್ಟು ಬ್ಯುಸಿ ಇರ್ತಾರಲ್ಲ, ಬೇಜಾರಾಗೋದಿಲ್ವ ನಿಂಗೆ? ಇಲ್ವಾ? ಸ್ವಲ್ಪ ಫ್ರೀ ಇದ್ರೆ ನನ್ನ ಜೊತೆ ಆಟ ಆಡ್ತಿದ್ರು, ನನಗೆ ಹೆಲ್ಪ್ ಮಾಡ್ತಿದ್ರು ಅಂತ ಹೇಳ್ಕೊಂಡು.
ಸ್ವಲ್ಪ ಫ್ರೀ ಇದ್ರೆ ಮಾಡ್ತಾರೆ. ಅಮ್ಮ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ? ಟೈಮಲ್ಲಿ ಸ್ವಲ್ಪ ನಾನು ಎಂತಾದ್ರೂ ಕ್ರಾಫ್ಟ್ ಮಾಡ್ತಿದ್ರೆ ಈಗ ನಿಮಗೆ ಅಮ್ಮನೇ ಸ್ಫೂರ್ತಿ ಕ್ರಾಫ್ಟಿಗೆಲ್ಲ? ಡ್ರಾಯಿಂಗ್ ಕಾಂಪಿಟೇಷನ್ಗೆಲ್ಲ ಎಲ್ಲಿ ಹೋಗಲ್ವಾ? ಶಾಲೆಯಲ್ಲಿ ಇರ್ತದೆ. ಪ್ರೈಸ್ ಬಂದಿದಾ? ಹೌದು. ಪ್ರತಿಭಾ ಕಾರಂಜಿ ಎಲ್ಲ ಉಂಟಾ ನಿಮ್ಮಲ್ಲಿ? ಪ್ರತಿಭಾ ಕಾರಂಜಿ ಇಲ್ವಾ? ಖಾಲಿ ನಿಮ್ಮದು ಸ್ಕೂಲಲ್ಲಿ ಮಾತ್ರ ಕಾಂಪಿಟೇಷನ್ಸ್ ಎಲ್ಲ ಆಗೋದು? ಹೌದು. ಮತ್ತೆ ಒಂದು ನಾವು ಡ್ರಾಯಿಂಗ್ ಮಾಡ್ಲಿಕ್ಕಿತ್ತು ಮನೆಯಲ್ಲಿ, ಅದನ್ನು 100 ರೂಪಾಯಿಗೆ ಟೀಚರ್ನವ್ರಿಗೆ ಕೊಡ್ಲಿಕ್ಕಿತ್ತು. ಅದು ಟೀಚರ್ನವ್ರಿಗೆ ಬೇರೆಯವ್ರಿಗೆ ಕೊಡ್ತಾರೆ. ಅದ್ರಲ್ಲಿ ಚೆಂದ ಆದವ್ರಿಗೆ ಫ್ರೆಂಡ್ಸ್. ನೀ ಏನು ಮಾಡಿದ್ದೆ ಆಗ ಡ್ರಾಯಿಂಗ್? ಆಗ ಇದು ಮಕ್ಕಳ ದಿನಾಚರಣೆ. ಓಕೆ, ಮಕ್ಕಳ ದಿನಾಚರಣೆ ಯಾವಾಗ? ನವೆಂಬರ್ 14. ಆ್ಯಕ್ಚುಲಿ ಯಾಕೆ ಮಕ್ಕಳ ದಿನಾಚರಣೆ ಸೆಲೆಬ್ರೇಟ್ ಮಾಡೋದು? ಅದು ಮಕ್ಕಳಿಗೋಸ್ಕರ ಮಕ್ಕಳ ದಿನಾಚರಣೆ ಮಾಡೋದಾ? ಇಲ್ಲ, ಅವರು ಇದು ಜವಾಹರಲಾಲ್ ಮಕ್ಕಳನ್ನು ತುಂಬಾ ಇಷ್ಟಪಡ್ತಾರೆ. ಹೌದಾ? ನೀನು ಯಾರನ್ನು ಇಷ್ಟಪಡ್ತೀಯಾ? ನಿಮಗೂ ಎಲ್ಲರೂ ಸಹ ಇಷ್ಟವಾ? ನಿಮ್ಮಲ್ಲಿ ಯಾರು ತುಂಬ ಜೋರಿನ ಮಿಸ್? ಎಲ್ಲರೂ ಸಹ ಪಾಪವಾ? ನಿನ್ನ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಎಲ್ಲ ಸಹ ಪರ್ಟಿಕ್ಯುಲರ್ ಒಂದು ಇದೇ ಸಬ್ಜೆಕ್ಟ್ ನನಗೆ ಇಷ್ಟ ಅದೆಲ್ಲ ಏನಿಲ್ಲ. ಎಲ್ಲ ಸಬ್ಜೆಕ್ಟಲ್ಲಿ ಸಹ ಹೈಯೆಸ್ಟ್ ಮಾರ್ಕ್ಸ್ ಆಗಿದ್ರೆ ನಿಮಗೆ ಯಾವುದಾದ್ರೂ ಒಂದು ಫೇವ್ರೇಟ್ ಸಬ್ಜೆಕ್ಟ್ ಅಂತ ಇರ್ತದಪ್ಪ. ಕನ್ನಡವೋ? ನೋಡು, ಮತ್ತೆ ಎಲ್ಲ ಸಹ ಎಂತ ಕೇಳಿದ್ರು ಎಲ್ಲ ಸಹ ಪರಿಸರ. ಏನು ಸ್ಪೆಷಲ್ ಪರಿಸರದಲ್ಲಿ? ಕನ್ನಡ ಟಫಾ? ಕನ್ನಡ ಆದ್ರೂ ಸಹ ನಿಮಗೆ ಪರಿಸರ ಆದರೆ ಹೇಗೆ ಕ್ವಶನ್ಸಿಗೆ ಆನ್ಸರ್ ಎಲ್ಲ ಎಷ್ಟು ಬರೀತೀಯಾ? ಪರಿಸರದಲ್ಲಿ ಎಲ್ಲ ಔಟ್ ಆಫ್ ಔಟಾ? ಮತ್ತು ಉಳಿದ್ರೆಲ್ಲ 1 ಮಾರ್ಕ್ಸ್ 2 ಮಾರ್ಕ್ಸ್ ಕಡಿಮೆ ಇರ್ತದೆ. ಸರಿ, ಮಾರ್ಕ್ಸ್ ಕಡಿಮೆ ಬಂದರೆ ಮನೇಲಿ ಬೈತಾರ ಇಲ್ವಾ? ತುಂಬ ಬಂದರೆ ಮಾರ್ಕ್ಸ್ ಅಂದರೆ ತುಂಬ ಕಡಿಮೆ ಅಂದರೆ ಯಾವಾಗ ಬಂದಿತ್ತು ಮಾರ್ಕ್ಸ್? ಅದು 4ನೇ ಕ್ಲಾಸಲ್ಲಿ ಒಮ್ಮೆ ಗಣಿತ ಬಂತು. ಎಷ್ಟು ಮಾರ್ಕ್ಸ್ ಬಂದಿತ್ತು? ಅದು 15ರಲ್ಲಿ 7. 15ರಲ್ಲಿ 7? 7.5. ಹಾಂ, ಮನೇಲಿ ಏನು ಮಾಡಿದರು? ಏನೆಲ್ಲ ಹೆಚ್ಚು ಅಂತ ಹೇಳಿ ಅಷ್ಟೇ. ಅದೇ ಬೈಯೋದ ನಿಮಗೆ? ಇಲ್ಲ, ಎಂತಕ್ಕೆ ಕಮ್ಮಿ ಆಯ್ತಂತೆಲ್ಲ ಕೇಳ್ತಾರೆ. ಆ್ಯಕ್ಚುಲಿ ಯಾಕೆ ಕಡಿಮೆ ಆದದ್ದು? ಓದಲಿಲ್ವ ನೀನು? ಓದಿದ್ದೇನೆ, ಅದು ಸ್ವಲ್ಪ ಗೊತ್ತಾಗಲಿಲ್ಲ. ಕನ್ಫ್ಯೂಸ್ ಆಯ್ತಾ? ಈಗ ಮ್ಯಾಥ್ಸಲ್ಲಿ ಪರವಾಗಿಲ್ವಾ? ಪರವಾಗಿಲ್ಲ. ನಿಮಗೆ ಮ್ಯಾಥ್ಸ್ ಪ್ರಾಬ್ಲಮ್ಸಿಗೆಲ್ಲ ಯಾರು ಹೆಲ್ಪ್ ಮಾಡೋದು? ಟೀಚರ್ನವರ ಹತ್ರ ಕೇಳ್ತೇವೆ, ಟೀಚರ್ನವರು ಹೇಳ್ತಾರೆ. ಈಗ ನಿಮ್ಮ ಮನೇಲಿ ಹೋಮ್ ವರ್ಕ್ ಮಾಡ್ತೀರಾ ಆವಾಗ ಅಮ್ಮನ ಹತ್ರ ಹೇಳ್ತೇನೆ. ಅಮ್ಮ ಕೆಲವದಕ್ಕೆ ಹೇಳ್ತಾರೆ, ಕೆಲವದಕ್ಕೆ ಗೊತ್ತಾಗ್ಲಿಲ್ಲ ಬೇರೆಯವ್ರ ಹತ್ರ. ಓಕೆ, ಡ್ಯಾನ್ಸ್ ಮಾಡ್ತೀಯ ಇವಾಗ? ಹೌದು. ಯಾವ ಸಾಂಗ್ಗೆ ಡ್ಯಾನ್ಸ್ ಮಾಡ್ತೀಯಾ? ಅಮ್ಮನ ಮೊಬೈಲಲ್ಲಿ ಯಾವ ಸಾಂಗ್ ಉಂಟು ಅದಕ್ಕೆ ಡ್ಯಾನ್ಸ್ ಮಾಡ್ತೀಯಾ? ಸರಿ. ಕಾರ್ಯಕ್ರಮ ಮುಗಿಸೋಣ? ಓಕೆ, ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬ ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮೊಗ್ಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿವಿ.